ಮೂಡುಬಿದಿರೆಯ ಮುಖ್ಯ ರಸ್ತೆಯ ಹೋಟೆಲ್ ಪಂಚರತ್ನ ಇಂಟರ್ನ್ಯಾಷನಲ್ ಬಿಲ್ಡಿಂಗ್ನಲ್ಲಿ ಕರಿಷ್ಮಾ ಸಿಲ್ಕ್ಸ್ ಶುಭಾರಂಭಗೊಂಡಿತು. ನೂತನ ಬಟ್ಟೆ ಮಳಿಗೆಯನ್ನ ಅಬ್ದುಲ್ ಜಬ್ಬಾರ್ ಮುಸ್ಲಿಯಾರ್ ಮಿತ್ತಬೈಲ್ರವರು ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಿದ್ರು. ಮುಖ್ಯ ಅತಿಥಿಗಳಾಗಿ ನಿಶ್ಮಿತಾ ಟವರ್ಸ್ನ ಮಾಲಕರಾದ ನಾರಾಯಣ್ ಪಿಎಂ, ಹೋಟೆಲ್ ಪಂಚರತ್ನ ಇಂಟರ್ನ್ಯಾಷನಲ್ನ ಮಾಲಕರಾದ ತಿಮ್ಮಯ್ಯ ಶೆಟ್ಟಿ, ಹಂಡೇಲುಗುತ್ತು ಧನಕೀರ್ತಿ ಬಲಿಪ ಹಾಗೂ ಡಾಕ್ಟರ್ ವಿನಯ್ ಆಳ್ವಾರ್ ಅವರು ಆಗಮಿಸಿ ನೂತನ ಬಟ್ಟೆ ಮಳಿಗೆಗೆ ಶುಭ ಹಾರೈಸಿದ್ರು. ಸಂಸ್ಥೆಯ ಮಾಲಕರಾದ ಕಬೀರ್ ಟಿಬೇಟ್ ಅವರು ಆಗಮಿಸಿ ಅತಿಥಿ ಗಣ್ಯರು ಹಾಗೂ ಗ್ರಾಹಕರನ್ನ ಸ್ವಾಗತಿಸಿ ನೂತನ ಸಂಸ್ಥೆಯ ಯಶಸ್ಸಿಗೆ ಎಲ್ಲರ ಸಹಕಾರವನ್ನ ಕೋರಿದ್ರು. ಈ ಬಟ್ಟೆ ಮಳಿಗೆಯಲ್ಲಿ ಮದುವೆ ಸೀರೆಗಳು, ಲೆಹೆಂಗಾ, ಡಿಸೈನ್ಡ್ ಸೀರೆಗಳು ಹಾಗೂ ಸಲ್ವಾರ್ ಟಾಪ್ಸ್ಗಳು ಶುಭಾರಂಭದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಸಂಸ್ಥೆಯ ಮಾಲಕರು ವಿನಂತಿಸಿದ್ರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮೂಡುಬಿದ್ರೆ.